ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಒಂದು ಕಡೆ ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ? ಅಜ್ಮಾನ್. ಎಸ್, ಅಜ್ಮಾನ್ಗೆ. ಇಂಡಿಯಾದಲ್ಲಿ ಹೇಗೆ 29 ಸ್ಟೇಟ್ಸ್ ಇದೆ, ಅದೇ ರೀತಿ UAE ಅನ್ನೋ ದೇಶನ ಒಂದು ಕಂಪ್ಲೀಟ್ ಮಾಡೋದಕ್ಕೆ 7 ಎಮಿರೇಟ್ಸ್ ಇದೆ. ಅದರಲ್ಲಿ ಅಜ್ಮಾನ್ ಕೂಡ ಒಂದು ಎಮಿರೇಟ್. ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮಗೆ ಕರ್ನಾಟಕ ಇದೆ, ಉತ್ತರ ಪ್ರದೇಶ ಇದೆ, ಗೋವಾ ಇದೆ, ಹಾಗೇನೆ ಇಲ್ಲಿ ದುಬೈ, ಅಬುದಾಬಿ, ಅಲೇನ್, ಅಜ್ಮನ್, ಶಾರ್ಜಾ ಆ ಥರದ್ದೆಲ್ಲ 7 ಇದೆ ಆ ಥರದ್ದು. ಇವಾಗ ನಾವು ಫಸ್ಟ್ ಟೈಮ್ ಅಜ್ಮಾನ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ ಗೊತ್ತಾ? ಇಲ್ಲಿ ಯುಗಾದಿ ಹಬ್ಬಕ್ಕೆ ಒಂದು ಸ್ಪೆಷಲ್ ಆಗಿ ಪೂಜೆ ನಡೀತಾ ಇದೆ. ಅದರಲ್ಲೂ ನಮ್ಮ ತಿರುಪತಿ ತಿರುಮಲ ದೇವರಿಗೆ ಪೂಜೆ ನಡೀತಾ ಇರೋದ್ರಿಂದ ನಾವು ಮಿಸ್ ಮಾಡೋದಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ, ನಮ್ಮ ಮನೆ ದೇವರು. ಸೊ ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ 2.5 ಗಂಟೆ ಇದೆ. ಇವಾಗ ಸಂಜೆ ಆಗಿರೋದು 6 ಗಂಟೆ. ಇವಾಗ ಬಿಟ್ಟರೆ ನಾವೊಂದು ಎಷ್ಟು ಗಂಟೆಗೆ 8:30 ರೀಚ್ ಆಗ್ತೀವಿ. 8-8:30 ರೀಚ್ ಆಗ್ತೀವಿ. ನಾಳೆ ಬೆಳಿಗ್ಗೆ ಪೂಜೆ ಇರೋದು. ಪೂಜೆ ಮುಗಿಸ್ಕೊಂಡು ಬರ್ತೀವಿ. ಇವ್ರು ಆಮೇಲೆ ವರ್ಕ್ಗೆ ಹೋಗ್ತಾರೆ. ಎಸ್, ಐ ಆಮ್ ಎಕ್ಸೈಟೆಡ್ ಇಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ನೋಡೋದಕ್ಕೆ. ಸ್ಟಾಪ್ ಲುಕಿಂಗ್ ಎಟ್ ಮೀ, ದೃಷ್ಟಿ ಆಗುತ್ತೆ, ನೋಡಬೇಡಿ. ನೋಡೋಣ. ಆ್ಯಕ್ಚುಲಿ ಒಂದು ವಿಷಯ ಹೇಳ, ಬೈಬೇಡಿ. ಮಾಸ್ಕ್ ತಗೊಂಡಿಲ್ಲ, ಇದೆಯಾ ನಿಮ್ಮ ಹತ್ರ? ಇದೀತಾನೆ. ನಾನು ಬಿಟ್ಟೆ ಬಂದೆ. ಇವಾಗ ಮುಖದಲ್ಲಿ ಮಾಸ್ಕ್ ನೋಡಿ ನೆನಪಾಯಿತು. ಕೊಡ್ತೀರಾ? ಲೆಟ್ಸ್ ಗೋ. ಗ್ಯಾಸ್ ಸ್ಟೇಷನ್ ಹತ್ರ ಗ್ಯಾಸ್ ಹಾಕೋದಕ್ಕೆ ನಿಲ್ಲಿಸಿದ್ರು. ಇದು ಪೆಟ್ರೋಲ್ ಬಂಕ್. ಆ್ಯಂಡ್ ಇಲ್ಲಿ ನೋಡಿದ್ರೆ ಅಂಗಡಿ ಇದೆ. ಪ್ರತಿ ಸತಿ ಪೆಟ್ರೋಲ್ ಬಂಕಿಗೆ ಡ್ರೈವರ್ ನಿಲ್ಲಿಸಿದಾಗ ನನಗೆ ಫುಲ್ ಖುಷಿ, ಯಾಕಂದರೆ ಈ ಥರದ ಸೂಪರ್ ಮಾರ್ಕೆಟಿಗೆ ಹೋಗ್ಬೋದು ಅಂತ. ಬನ್ನಿ ಏನಿದೆ ನೋಡೋಣ. ಎಲ್ಲ ಇಟ್ಟಿರ್ತಾರೆ ಈ ಥರ ಗ್ಯಾಸ್ ಸ್ಟೇಷನಲ್ಲಿ. ಏನೇನು ಬೇಕೋ ಅದೆಲ್ಲ ತಗೋಬೋದು. ಹಾಯ್ ಹಾಯ್. ಯಾರು ನೀವು? ಹಾಂ, ಯಾರು ನೀವು? ಫೈನಲಿ ನಾವು ತಲುಪಿದ್ವಿ. ಈ ಸತಿ ನಾವು ಬುಕ್ ಮಾಡಿರೋದು 4 ಸ್ಟಾರ್ ಪ್ರಾಪರ್ಟಿ. ಇದು ವಿಂದಾಮ್ ಗಾರ್ಡನ್ ಅಜ್ಮಾನಲ್ಲಿ ಇರೋದು. ಬೀಚ್ ಫೇಸಿಂಗ್ ಪ್ರಾಪರ್ಟಿ. ಹಾಗೆ ಸುಮ್ಮನೆ ನಿಮಗೆ ಕ್ವಿಕ್ ಆಗಿ ಸ್ಕ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಟ್ ವಾಸ್ ಗುಡ್. ರಂಜಾನ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿತ್ತು ಅಂತಲೇ ಹೇಳ್ಬೋದು. ದೀಪ ಅವರು ಈ ಸತಿ ಬುಕ್ ಮಾಡಿರೋದು ಸ್ವೀಟ್ ರೂಮ್, ಬಿಕಾಸ್ ದರ್ ವಾಸ್ ಅ ಕಾಂಬೋ ಆಫರ್ ಅಂತ ಹೇಳ್ತಾ ಇದ್ರು. ಅದು ಆಮೇಲೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಏನು ಅಂತ. ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ಅಲ್ಲೊಂದು ಕೌಚ್ ಏರಿಯಾ ಸಿಗುತ್ತೆ. ಹಾಗೆ ಮುಂದಕ್ಕೆ ಹೋದರೆ ಇದು ನಮ್ಮ ಬೆಡ್ರೂಮ್. ಅಜ್ಮಾನಲ್ಲಿ ಬೆಸ್ಟ್ ಪ್ರಾಪರ್ಟೀಸ್ ಅಂತ ಹುಡುಕಿದಾಗ ಇದಕ್ಕೆ ಮ್ಯಾಕ್ಸಿಮಮ್ ಆಗಿ ರೇಟಿಂಗ್ಸ್ ತುಂಬಾ ಚೆನ್ನಾಗಿರುವಂಥ ಲೆವೆಲಲ್ಲಿತ್ತು. ಸೊ ನಾವು ಇದನ್ನೇ ಆಯ್ಕೆ ಮಾಡಿದ್ವಿ. ಹಾಯ್, ನಾವು ಫೈನಲಿ ನಮ್ಮ ರೂಮಿಗೆ ಬಂದಾಯಿತು. ದೀಪು, say hi. Hi. They can't see you. Very nice. So okay, so ವಿಂದಾಮ್ ಗಾರ್ಡನ್ ಅಜ್ಮಾನ್ ಅಲ್ಲಿರುವಂಥ ಪ್ರಾಪರ್ಟಿಗೆ ಬಂದಿದ್ದೀವಿ ನಾವು. ಇದು 4 ಸ್ಟಾರ್ ಪ್ರಾಪರ್ಟಿ ಆ್ಯಂಡ್ ಇದಿರೋದು ಸೆಂಟರ್ ಆಫ್ ದ ಸಿಟಿನಲ್ಲಿ. ಸೊ ನಾವಿದ್ದಿದ್ದು ಅಲ್ಲೇನಲ್ಲ, ಅಲ್ಲಿ 4 ಫ್ಲೋರ್ಗಿಂತ ಎತ್ತರವಾದಂಥ ಬಿಲ್ಡಿಂಗ್ ಕಟ್ಟುವಂಗೆ ಇಲ್ಲ. ಬಟ್ ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಇರುತ್ತಲ್ಲ, ಶಾರ್ಜಾ, ದುಬೈ, ಅಬುದಾಬಿ, ಅಜ್ಮಾನ್ ಅಲ್ಲೆಲ್ಲ ನೋಡ್ಬಿಟ್ಟು ವಾವ್ ಸಿಟಿ ಫೀಲಿಂಗ್ಸ್ ಅಂತ ಬರುತ್ತೆ. ದೊಡ್ಡದಾಗಿದೆ ರೂಮ್. ವೈ ಡಿಡ್ ಯು ಬುಕ್ ಸಚ್ ಬಿಗ್ ರೂಮ್? ಅಂದ್ರೆ ಇದರಲ್ಲಿ ಬ್ರೇಕ್ಫಾಸ್ಟ್ ಮತ್ತೆ ಡಿನ್ನರ್ ಇನ್ಕ್ಲೂಡೆಡ್ ಇತ್ತು. ಅದ್ರ ಜೊತೆಗೆ ನಿಮ್ಗೊಂದು ವಿಷಯ ಹೇಳಬೇಕು. ಏನು ಗೊತ್ತಾ? ಇದು ಬೀಚ್ ಫೇಸಿಂಗ್. ಬೀಚ್ ಫೇಸಿಂಗ್. ಇದರಲ್ಲಿ ಬೀಚ್ ಇದೆ. ಇವಾಗ ಕತ್ಲೆ ಆಗಿದೆ. ಈ ಹೋಟೆಲ್ ಅವರು ಅಂದ್ಕೊಂಡ್ರು ನಾವು ಬರ್ತಾ ಇಲ್ಲ ಅಂತ. ಕಾಲ್ ಮಾಡಿ ಕೇಳಿದ್ರು ನೀವು ಬರ್ತಾ ಇದ್ದೀರಾ ಅಂತ. ಬಿಕಾಸ್ ಎಲ್ಲ ಗೆಸ್ಟ್ ಹೋಟೆಲ್ ಅಂದ್ಮೇಲೆ ಬೇಗ ಹೋದ್ರೆ ನಾವು ಮಾತ್ರ ಫುಲ್ ಲೇಟಾಗಿ ಬಂದ್ವಲ್ಲ. ಸೊ ಎನಿವೇಸ್ ಇವಾಗ ಲೇಟ್ ಆಗಲಿಲ್ಲ. ಎಷ್ಟಾಗಿದೆ ಟೈಮ್? 8:30 ಆಗಿದೆ. ಇನ್ನೇನು ಮಾಡೋದು? ಡಿನ್ನರ್ ಮಾಡಿಬಿಟ್ಟು ನಿದ್ದೆ. ಆಮೇಲೆ ನಾಳೆ ಬೆಳಿಗ್ಗೆ ಎದ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಟೆಂಪಲ್. ಸೊ ಲೆಟ್ಸ್ ಗೋ ಟು ಬ್ರೇಕ್ಫಾಸ್ಟ್, ಡಿನ್ನರ್. ಓಕೆ. ಇಲ್ಲಿ ಎಲ್ಲಾ ರೂಮ್ಸ್ ಬಂದ್ಬಿಟ್ಟು ಸಿ ವ್ಯೂ ಅಂತೆ. ನೋಡಿ, ಅಲ್ಲಿ ಬೀಚ್ ಇದೆ, ನೀರು ಕಾಣಿಸ್ತಾ ಇದೆ. ಸ್ವಲ್ಪ ಬೆಳಿಗ್ಗೆ ನೋಡೋದಕ್ಕೆ ಅದ್ಭುತವಾಗಿರುತ್ತೆ. 15ನೇ ಫ್ಲೋರಿಂದ ಅಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲು ಕಾಣಿಸ್ತಾ ಇದೆ. ಡಿನ್ನರ್ 11:30 ತನಕ ಇದೆಯಂತ ಹೇಳಿದ್ರು. ಸೊ ನಾವು 10 ಗಂಟೆಗೆ ಹೋದ್ವಿ. ಒಂದಲ್ಲ ಎರಡಲ್ಲ 7-8 ವೆರೈಟೀಸ್ ಆಫ್ ಪೇಸ್ಟ್ರೀಸ್. ಅದ್ರ ಜೊತೆಗೆ ಚಿಕನ್, ಮಟನ್, ಬೀಫ್, ಫಿಶ್ ಎಲ್ಲ 2-3 ವೆರೈಟೀಸ್ ಇತ್ತು ಒಂದೊಂದರಲ್ಲಿ. ಆ್ಯಂಡ್ ವೆಜ್ ಆಪ್ಷನ್ಸ್ ನಮ್ಮ ಇಂಡಿಯನ್ ಟೇಸ್ಟ್ಗೂ ಹಲವಾರು ಐಟಮ್ಸ್ನ ಇಟ್ಟಿದ್ರು. ಆಪ್ಷನ್ಸ್ ಬಗ್ಗೆ ಹೇಳಬೇಕು ಅಂದರೆ ಭರ್ಜರಿಯಾಗಿತ್ತು. ಆದರೆ ಟೇಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಡೆಫಿನೆಟ್ಲಿ ಅಷ್ಟೊಂದು ಅಮೇಝಿಂಗ್ ಅಂತ ಅನಿಸಿಲ್ಲ.
ಏನು ಬಾಬಿ ಬರೀ ಡೆಸರ್ಟ್ಸ್ ತಂದಿದ್ಯಾ? ಇವತ್ತು ರಾತ್ರಿ ಫುಲ್ ಡೆಸರ್ಟ್ಸ್ ಮಾತ್ರ ಅಂತ. ಫ್ರೂಟ್ಸ್ ಜೆಲ್ಲಿ ಹಾಯ್, ಗುಡ್ ಮಾರ್ನಿಂಗ್. ನಾನು ಬ್ಯೂಟಿಫುಲ್ ಆಗಿರುವಂಥ ಒಂದು ವ್ಯೂ ಗೆದ್ದಿದ್ದೀನಿ. ಖುಷಿ ಆಗ್ತಾ ಇದೆ. ಓ ಮೈ ಗಾಡ್, ಇದನ್ನು ನೋಡಿದ ತಕ್ಷಣ ನನಗೆ ಮಾಲ್ಡೀವ್ಸ್ ನೆನಪಾಗ್ತಾ ಇದೆ. ನೀವು ನೋಡಿ, ನಿಜವಾಗ್ಲೂ ಸುಂದರವಾಗಿದೆ, ಅದ್ಭುತ. ಬೆಳಿಗ್ಗೆ ಬೇಗ ಎದ್ದು ಹೊಟ್ಟೆ ತುಂಬಬೇಕು ಅಂದರೆ ಬ್ರೇಕ್ಫಾಸ್ಟ್ ಆಗಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ. ಬ್ರೇಕ್ಫಾಸ್ಟ್ ಆದಮೇಲೆ ರೆಡಿ ಆಗಬೇಕು, ಬಿಕಾಸ್ ಇವತ್ತು ಹಬ್ಬದ ದಿನ ನಾವು ಟೆಂಪಲ್ಗೆ ಹೋಗಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಬಟ್ ಬಿಫೋರ್ ದ್ಯಾಟ್ ಸಮ್ಮರ್ ಇರೋದ್ರಿಂದ ಸ್ಕಿನ್ ಕೇರ್ ಕೂಡ ಮಾಡಬೇಕು. ಹ್ಯಾಪಿ ಯುಗಾದಿ. ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಆಯಿತು. ನನಗೆ ಹೋಟೆಲ್ಸ್ ಹೋದಾಗ ವಾಶ್ರೂಮ್ಸ್ ತುಂಬಾ ಇಷ್ಟ. ಯಾಕಂದರೆ ಇಷ್ಟ ಅಗಲವಾಗಿರುವಂತಹ ಏನಿದು ಕನ್ನಡಿ ಸಿಗುತ್ತೆ. ಸೊ ಬೇಗ ರೆಡಿ ಆಗಬೇಕು, ಬಿಕಾಸ್ ನಮಗೆ ಪೂಜೆಗೆ ಹೋಗೋಕ್ಕಿದೆ. ಫೇಸ್ ವಾಶ್, ಸ್ಕ್ರಬ್. mCaffeine ಅವರ ಫೇಸ್ ಸ್ಕ್ರಬ್ ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಚಿಕ್ಕ ಗುಳ್ಳೆ ಇರುತ್ತಲ್ಲ, ಅದೆಲ್ಲ ಸ್ಕ್ರಬ್ ಮಾಡಿದಾಗೆಲ್ಲ ಈವನ್ ಔಟ್, ಸ್ಕಿನ್ ಟೋನ್ ಎಲ್ಲ ಹೋಗ್ಬಿಟ್ಟು ಸ್ಮೂತ್ ಫಿನಿಶ್ ಬರುತ್ತೆ. ಮನೆಯಲ್ಲಿ ನಮ್ಮ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡೋದಕ್ಕೂ ಹೊರಗಡೆ ಸ್ನಾನ ಮಾಡೋದಕ್ಕೂ ಹೋಟೆಲ್ ರೂಮ್ಸ್ ಅಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಸ್ಪೆಷಲಿ 5 ಸ್ಟಾರ್ 4 ಸ್ಟಾರ್ ಪ್ರಾಪರ್ಟೀಸ್ ಅಲ್ಲಿ ತುಂಬಾನೇ ಲಕ್ಸುರಿ ಬಾತ್ ಫೀಲಿಂಗ್ ಬರುತ್ತೆ, ಬಿಕಾಸ್ ಪ್ರತಿಯೊಂದ್ಸತಿ ಆ ಸೆಟಪ್ ಬೇರೆ ಇರುತ್ತಲ್ಲ. ಸೊ ಇವತ್ತು ನಾನು ನಿಮ್ಗೆ ನನ್ನ ಫ್ಯಾನ್ಸಿ ರುಚಿನ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ಬಿಸಿಲು ಜಾಸ್ತಿ ಇದೆ ತಾನೇ, ನಾನು ಹೆಂಗೆ ಎಕ್ಸ್ಫೋಲಿಯೇಟ್ ಮಾಡ್ತೀನಿ, ಎಲ್ಲರಿಗೂ ಮುಳ್ಳು ತರ ಅಲ್ಲೆಲ್ಲ ಬರ್ತಾ ಇರುತ್ತೆ ಕೂದಲತ್ತೆಲ್ಲ ಹೇಳ್ತಿರಲ್ಲ, ಅದಕ್ಕೆ ನಾನು ಹೆಂಗ್ ಸ್ಕ್ರಬ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ ಇಲ್ಲಿ ಬನ್ನಿ ಸ್ನಾನಕ್ಕೆ ಹೋಗೋಣ. ಸೊ ಕ್ಯೂಟ್ ಅಲ್ಲ ನನ್ನ ಬಾಡಿ ವಾಶ್, ಅದ್ರ ಜೊತೆಗೆ ಫೇಸ್ ಸ್ಕ್ರಬ್, ಹಾಗೇನೆ ನನ್ನ ಬಾಡಿ ಸ್ಕ್ರಬ್ mCaffeine ಅವರ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಹೆಂಗೆ ನಾನು ಚೆನ್ನಾಗಿ ಸ್ಕ್ರಬ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಕಮಾನ್. ಸಮ್ಮರ್ ಆಗಿರೋದ್ರಿಂದ ಸ್ಕ್ರಬ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಸ್ಕ್ರಬ್ನಲ್ಲಿ ಪ್ಯೂರ್ ಅರೇಬಿಕಾ ಕಾಫಿ, ಅದ್ರ ಜೊತೆಗೆ ಕೊಕೊನಟ್ ಆಯಿಲ್ ಕೂಡ ಇಂಡ್ಯೂಸ್ ಮಾಡಿರೋದ್ರಿಂದ ಇದು ನಮ್ಮ ಸ್ಕಿನ್ನ ನರಿಶ್ಡ್, ಸ್ಮೂತ್, ಸಾಫ್ಟ್ ಆಗಿ ಇಡುತ್ತೆ. ಹಾಗೆಯೇ ಡಿ ಟ್ಯಾನ್ ಕೂಡ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವಾರಕ್ಕೆ 2 ಸತಿ ಯೂಸ್ ಮಾಡಿದ್ರೆ ಒಳ್ಳೇದು. ಈ ಬ್ರ್ಯಾಂಡ್ ಬಗ್ಗೆ ಕೆಲವೊಂದು ವಿಷಯ ಹೇಳ್ತೀನಿ ಕೇಳಿ. 100% ನ್ಯಾಚುರಲ್ ಪೀಟಾ ಸರ್ಟಿಫೈಡ್, 100% ವೀಗನ್, ಹಾಗೆಯೇ 0 ಪ್ಲಾಸ್ಟಿಕ್ ಫುಟ್ ಪ್ರಿಂಟ್ ಹೊಂದಿರುವಂಥ ಬ್ರ್ಯಾಂಡ್. ನೀರು ಹಾಕಿದ್ಮೇಲೆ ಸ್ವಲ್ಪ ಸ್ಕ್ರಬ್ನ ತಗೊಂಡು ಅದನ್ನು ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ತಿಕ್ಕಿದ್ರೆ ವೆರಿ ಸಿಂಪಲ್, ಬ್ಯೂಟಿಫುಲ್ ಆಗಿರುವಂಥ ಸ್ಮೂತ್ ಸ್ಕಿನ್ ನಿಮ್ದಾಗತ್ತೆ. ಹಾಗೆ ಇವರಲ್ಲಿ 3 ಡಿಫ್ರೆಂಟ್ ರೀತಿಯ ಬಾಡಿ ವಾಶಸ್ ಕೂಡ ಇದೆ. ಇದು ಕೂಡ ಸಖತ್ತಾಗಿದೆ. ಹಾಯ್, ನಾವು ಈ ಸತಿ ಉಳ್ಕೊಂಡಿರುವಂಥ ರೂಮ್ ಹೊರಗಡೆ ಸುಂದರವಾದಂಥ ವ್ಯೂ ಇದೆಯಲ್ಲ, ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಬಿಕಾಸ್ ದೀಪು ಇಸ್ ಟೇಕಿಂಗ್ ಶಾರ್. ನನ್ನ ಸ್ಕಿನ್ ಅಂತೂ ಸೂಪರ್ ಸಾಫ್ಟ್ ಅನ್ನಿಸ್ತಾ ಇದೆ. ಐ ಆಮ್ ಲವಿಂಗ್ ಇಟ್. ಆ್ಯಂಡ್ ಇಲ್ಲೆಲ್ಲ ಒಂದು ಸ್ವಲ್ಪ ಗುಳ್ಳೆ ಇದ್ದಲ್ಲ, ಅದೆಲ್ಲ ಹೋಗಿದೆ. ಸೊ ನಿಮಗೂ ಈ ಒಂದು mCaffeine ಪ್ರಾಡಕ್ಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಆ್ಯಂಡ್ Veekshitha 15 ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ನಿಮ್ಗೆ ಆಫರ್ ಸಿಗುತ್ತೆ. ಆ್ಯಂಡ್ ಇದರಿಂದ ನನಗೇನು ಬೆನಿಫಿಟ್ ಇಲ್ಲ, ಬಟ್ ನಿಮಗೆ ಖಂಡಿತವಾಗ್ಲೂ ಬೆನಿಫಿಟ್ ಇದೆ ಅಂತ ಹೇಳ್ತಾ I am loving this and definitely ಆಗಿ ನಾನು ಯೂಸ್ ಮಾಡ್ತೀನಿ. and let's get ready, ಹೊರಡೋಣ. ಹೆಲೋ, ನಾವು ರೆಡಿಯಾಗಿ ಇದೀಗ ಹೊರಟಿರೋದು. ನಮ್ಮ ಮನೆ ದೇವರು ಪೂಜೆ ಇದೆ ಇಲ್ಲೇ ಇಂಡಿಯನ್ ಅಸೋಸಿಯೇಷನ್ ಹಾಲಲ್ಲಿ, ಅಜ್ಮಾನಲ್ಲಿ. ಅದಕ್ಕೂ ಮುಂಚೆ ಯುಗಾದಿ ಹಬ್ಬ ಆಗಿ ಹೋಗಿದೆ, ಬಟ್ ಆದರೂ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಎಸ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಹೊಸ ವರ್ಷ ಥರ ಎಲ್ಲರ ಮನೆಯಲ್ಲೂ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಖಂಡಿತವಾಗ್ಲೂ ಮಾಡ್ತೀವಿ. ಹೊರಡೋಣ. ಎಷ್ಟು ಗಾಡಿಗಳಿವೆ ನೋಡಿ, ತುಂಬ ಜನ ನಮ್ಮ ಇಂಡಿಯನ್ಸ್ ಇಲ್ಲಿ ಇದ್ದಾರೆ. ಇವತ್ತು ಪೂಜೆ ಇದೆಯಲ್ಲ. ಅಜ್ಮಾನ್ಗೆ ಬಂದಿರುವಂಥ ಮುಖ್ಯವಾದ ಉದ್ದೇಶ ಏನು? ಯುಗಾದಿ ಹಬ್ಬದ ದಿನ ನಮ್ಮ ತಿರುಪತಿ ದೇವರು ಪೂಜೆ ಇತ್ತು ಇಂಡಿಯನ್ ಅಸೋಸಿಯೇಷನ್ ಹಾಲ್ ಅಜ್ಮಾನಲ್ಲಿ. ಸೊ ಹಾಗಾಗಿ
ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಹಲವಾರು ರೀತಿಯ ಪೂಜೆ ನಡೀತಾ ಇತ್ತು. ಸುಪ್ರಭಾತ ಸೇವೆ, ಪಂಚಾಂಗ, ಹೋಮ, ಕಲ್ಯಾಣಂ, ಅದ್ರ ಜೊತೆಗೆ ಅನ್ನಪ್ರಸಾದ ಕೂಡ ಇತ್ತು. ತಿರುಪತಿ ದೇವರು ಅಂದರೆ ತುಂಬ ಸುಲಭದಲ್ಲಿ ನೋಡೋದಕ್ಕೆ ಸಿಗ್ತಾರ? ಇಲ್ಲ, ಅದೇ ಅನುಭವ ಆಯಿತು. ಕ್ಯೂ ಇತ್ತು, ನಿಧಾನವೇ ಪ್ರಧಾನ ಅನ್ನೋ ರೀತಿನಲ್ಲಿ ಹೋದ್ವಿ. ದೇವ್ರ ದರ್ಶನ ಆಯಿತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾನು ನಿಜವಾಗ್ಲೂ ನಿಮಗೆ ಥ್ಯಾಂಕ್ ಯು ಹೇಳಬೇಕು, ಬಿಕಾಸ್ ನಿಮ್ಮಿಂದಾನೇ ನನಗೆ ಈ ವಿಷಯದ ಬಗ್ಗೆ ಗೊತ್ತಾಗಿದ್ದು. ಯಾಕೆ ನಿಮಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಈ ಒಂದು ವಿಷಯ ತಿಳಿಸಿದ್ರು, ಇಲ್ಲಿ ಥರ ಪೂಜೆ ನಡೀತಾ ಇದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಏನಾದರೂ UAನಲ್ಲಿ ಇವೆಂಟ್ಸ್ ನಡೀತಾ ಇದ್ದರೆ ತಪ್ಪದೆ ನನಗೆ ತಿಳಿಸಿ, ಆ್ಯಂಡ್ ನಾನು ಖುಷಿಯಿಂದ ಅಟೆಂಡ್ ಮಾಡ್ತೀನಿ. ಫೈನಲಿ ನಾವು ಮನೆಗೆ ಬಂದಾಯಿತು. 2.5 hours ಜರ್ನಿ, 2:30 ಬಿಟ್ವಿ. ಇವಾಗ 5 o'clock ಮನೆಗೆ ತಲುಪಿದ್ದೀವಿ. ಓಹೋ, ಹೊರಡೋ ಮುಂಚೆ ಒಂದು ಮಾತು, ನಾನು ಯೂಸ್ ಮಾಡಿರುವಂಥ ಸ್ಕಿನ್ ಕೇರ್ ರೇಂಜ್ ಪ್ರಾಡಕ್ಟ್ಸ್ mCaffeine ಅವ್ರದ್ದು ತಪ್ಪದೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವರ ಫೇಸ್ ಸ್ಕ್ರಬ್, ಬಾಡಿ ಸ್ಕ್ರಬ್ ಆ್ಯಂಡ್ ಬಾಡಿ ವಾಶ್, ಇಟ್ಸ್ ಬ್ಯೂಟಿಫುಲ್. ನನ್ನ ಸ್ಕಿನ್ ಇನ್ನೂ ಸಾಫ್ಟ್ ಅನ್ನಿಸ್ತಾ ಇದೆ. ನನ್ನ ಕೂಪನ್ ಕೋಡ್ Veekshitha 15 ಅಂತ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಮಿಸ್ ಮಾಡದೆ ಈ ಒಂದು ಬ್ಯೂಟಿಫುಲ್ ರೇಂಜ್ ಆಫ್ ಪ್ರಾಡಕ್ಟ್ಸ್, ಪ್ಯೂರ್ ಅರೇಬಿಕಾ ಕಾಫಿಯಿಂದ ಮಾಡಿರುವಂಥ ಕೋಕೋನಟ್ ಆಯಿಲ್ ಇಂಡ್ಯೂಸ್ಡ್ ಆಗಿರೋಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಫಾರ್ ಅ ಬ್ಯೂಟಿಫುಲ್ ಸ್ಮೂತ್ ಟೆಕ್ಸ್ಚರ್ಡ್ ಸ್ಕಿನ್ ಅಂತ ಹೇಳ್ತಾ ಮನೆಗೆ ಹೊರಡೋಣ. ನಮ್ಮ ಮನೆ ಇಲ್ಲಿದೆ. ಕಮ್. ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ಶಾರ್ಟ್ ಬ್ಲಾಗ್ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತನ ಸದಾ ಪ್ರೋತ್ಸಾಹಿಸಿ. ಮನೆಗೆ ಬಂದಾಯಿತು ಅಂದಮೇಲೆ ಮನೆ ಕೆಲಸ ಶುರು ಮಾಡಬೇಕು. ಆ್ಯಂಡ್ ದೀಪುಗೆ ವರ್ಕ್ ಇದೆ. ಇನ್ 1 hour ಅವ್ರ ಕೆಲ್ಸಕ್ಕೆ ಹೋಗ್ತಾರೆ, ರೈಟ್? ಇಬ್ರು ಕಾರಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ 2 hours. ಸೊ ನೀಡ್ ಟು ಫ್ರೆಶನ್ ಅಪ್. ನಮ್ಮ ಕಾಫಿ ಕುಡಿಯೋಣ, ವಿಲ್ ಬಿ ಫೈನ್. ಓಕೆ, ಆಲ್ ರೈಟ್. ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ಬಾಯ್.